ಇದರಲ್ಲಿ ನಮಗೆ ಒಂದು ಖಚಿತ ಮಾಹಿತಿ ಬಂದಿತ್ತು. ಇಂಥ ನೆಲ್ಯಾಡಿ ಹತ್ತಿರ ಒಂದು ಜಾಗದಲ್ಲಿ ಒಂದು ಕಡೆ ಇಂಥ ಮಂಗಳೂರು ಕಡೆ, ಬ್ಯಾಂಗ್ಳೂರು ಕಡೆ ಅಥವಾ ಚೆನ್ನೈ ಕಡೆ ಸಾಗಿಸ್ತಾ ಇರುವಂತಹ ಇದು ಆಯಿಲ್ ಟ್ಯಾಂಕರಿಂದ ಸ್ವಲ್ಪ 100 ಲೀಟರ್ 200 ಲೀಟರ್ ಆ ರೀತಿ ಆಯಿಲನ್ನು ತೆಗೆದು ಅದನ್ನು ಮತ್ತೆ ಬೇರೆ ಮೆಟೀರಿಯಲ್ ಜೊತೆ ರಿಪ್ಲೇಸ್ ಮಾಡಿ ಕಳಿಸ್ತಿದ್ರಂತೆ. ಆ ಮಾಹಿತಿಯ ಮೇರೆಗೆ ನಾವು ಇಲ್ಲಿ ಬಂದು ನಮ್ಮ DSP ಪುತ್ತೂರು ಗಾಣ ಅವರು ಇಲ್ಲಿ ಬಂದು ರೇಡ್ ಮಾಡಿರ್ತಾರೆ. ರೇಡ್ ಮಾಡಿದ ನಂತರ ಇಲ್ಲಿ 2 ಟ್ಯಾಂಕರನ್ನು ನಾವು ವಶಪಡಿಸಿದ್ದೀವಿ. ಮತ್ತು ಕೆಲವು ಈ ರೀತಿ ಕಳ್ಳತನ ಮಾಡಿ ಇಟ್ಟಿರುವಂತಹ ಆಯಿಲನ್ನು ಸಹ ಒಂದು ಅಂಡರ್ಗ್ರೌಂಡ್ ಚೇಂಬರಲ್ಲಿ ಇಟ್ಟಿದ್ದಾರೆ. ಅದು ಎಲ್ಲ ಪೂರ್ತಿ ಸ್ಟಾಕ್ ನೋಡಿದರೆ ಅರೌಂಡ್ 36,000 ಲೀಟರ್ ಅಷ್ಟು ಫರ್ನೆಸ್ ಆಯಿಲ್ ನಾವು ವಶಪಡಿಸಿದ್ದೀವಿ. ಸರ್, ಈಗ ಈ ದಂಧೆ ಯಾವಾಗದಿಂದ ನಡೀತಾ ಇದೆ, ಎಷ್ಟು ಸಮಯ? ಇದರ ಬಗ್ಗೆ ಈಗ ಬಂದಿದ್ದ ಮಾಹಿತಿ ಮೇರೆಗೆ, ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಲಾಗಿದೆ. ಮತ್ತು ಇದರ ಬಗ್ಗೆ ಇನ್ನು ಮುಂದಿನ ತನಿಖೆ ನಡೆಸಬೇಕಾಗಿದೆ. ಅದು ಎಲ್ಲಿಂದ ಬಂತು, ಹೇಗೆ ಹೋಗ್ತಾ ಇತ್ತು, ಎಲ್ಲಿಂದ ರಿಕವರ್ ಮಾಡಿದರು, ಅದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ಮಾಡುವುದು ಬಾಕಿ ಇದೆ. ಅದರ ಬಗ್ಗೆ ನಾವು ಪರಿಶೀಲಿಸ್ತೇವೆ. ಈಗೇನು ಹೇಳ್ತೀವಿ, SP ಬಿದ್ದಾರಾ? उबर बन सके। ಅದು ಡೀಸೆಲ್ ಮೋಟರ್. ಸೊ ಇದರಿಂದ ಲೋಡ್ ಮಾಡಿ ಅದಕ್ಕೆ ಪಂಪ್ ಮಾಡ್ತಾರೆ. ಒಂದು ಟ್ಯಾಂಕರ್ ಇದೆ, ಇದರಲ್ಲಿ ಒಂದು ಟ್ಯಾಂಕರ್ ಇದೆ. ಎಷ್ಟು ದೊಡ್ಡದು? ಅಷ್ಟೇನಾ? ಅಷ್ಟು ದೊಡ್ಡದು. ಇದು ಎಷ್ಟು? ಇದು ಯಾವುದು? ಇದು ಎಷ್ಟು ಹೋಲಿದೆ? ಇದಕ್ಕೆ ಓಪನಿಂಗ್ ಎಷ್ಟು? ಹೌದು ಹೌದು. ನಮ್ಮ ಎಸ್ಕಾಟ್ ಇದರಲ್ಲಿ ಇದೆ, ಅಲ್ಲಿ ಕಂಟ್ರೋಲಿಂಗ್ ಮಾತಾಡೋದು ಒಂದು ಕೋಆರ್ಡಿನೇಟ್. ಬ್ಯಾರಲ್ ಇದ್ದಾವೆ. ಎಲ್ಲಿ, ಯಾವ ಕಡೆ? ಗಾಡಿಗೆ ಹೋಗ್ಬಿಟ್ಟು ತಿಕ್ಕು ತೂಕ. ಇದು ಪ್ಯಾಕೇಜ್ ಮನ್ಪ್ಲೆ ಅವಳು ಜೋರುಂಡಿ ಆಯ್ತಾ ಮಾರ್ಲು. KFD ಶೂಟಿಂಗ್ ಮನ್ಪರಲ್ಲಿ ಅಂತ ಅಂತ ಎಸ್ ತೂಕ ಅನ್ಕೇನು ಹಾಸ್ಪಿಟಲ್ಗೆ. ಏನೇನಿದೆ ಯಾರಿಲ್ಲಿ ಲೋಕಲ್ ಫೆಲೋ ಯಾರು? ಕರಿಯಪ್ಪ ಕನ್ನಡ ಬರೋ
ಸ್ವಲ್ಪ ಇರಬೇಕು. ದಿಸ್ ಲುಕ್ಸ್ ಲೈಕ್ ಟ್ಯಾಂಕರ್ ಓನ್ಲಿ ನೋ. ಏನು ಮಟೀರಿಯಲ್ ಅಪ್ಪ ಕೆಳಗಡೆ? ಯಾವ್ದ್ರಲ್ಲಿ ಮಾಡಿದ್ದಾರೆ? ಮೆಟಲ್ ಇದೆಯಾ? ಟ್ಯಾಂಕ್ ಇದೆ. ಇದೇ ಟ್ಯಾಂಕ್ ಇದೆ. ಎಷ್ಟು ದೊಡ್ಡದು? ಈ ಥರ ಅಂದರೆ ಇದು ಒಂದು 3 ಕಂಬರಲ್ಲ 26,000. 18. 18,000. ಇದು ಎಷ್ಟು ಸಾವಿರ? ಇದು 10,000. 10,000. ಇದು 20,000. 20,000 ಸೇಮ್ ಥಿಂಗ್ ಅಪ್ಪ, ಅದೇನಾ ಅದು? ಇಟ್ ಇಸ್ ಸೇಮ್ ಆಸ್ ದಿಸ್. 1 2 3. ಬಟ್ ಇದು ಎರಡು ಕಾಮನ್. ಬಂದಿಲ್ಲ ಸರ್, ಸಂದೇಶ್ ಯಾರು ಬಂದಿಲ್ಲ ಸರ್. ಸಂದೇಶ್ ಬರುತ್ತೆ ಸರ್.